ಕಳೆದ ವಿಧಾನಸಭಾ ಚುನಾವಣೆಯ ಪೂರ್ವಭಾವಿಯಾಗಿ ಒಂದು 2-3 ತಿಂಗಳಿರುವಾಗ ಕರ್ನಾಟಕ ರಾಜ್ಯ ಸರ್ಕಾರ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಅವರು ಕಾಮಗಾರಿಗಳನ್ನು 2,27,913 ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತದ ಕಾಮಗಾರಿಗಳಿಗೆ ಅದು 7 ಇಲಾಖೆಗಳಲ್ಲಿ ಅನುಮೋದನೆಯನ್ನು ನೀಡಿ ಕೆಲವು ಟೆಂಡರ್ ಕೂಡ ಕೊಟ್ಟಿದ್ದಾರೆ. ಆದರೆ ಬಜೆಟಿನಲ್ಲಿ ಅದಕ್ಕೆ ಬಜೆಟ್ ಮಾಡಲಿಲ್ಲ, ಯಾವುದೇ ಹಣವನ್ನು ಕೂಡ ಅವರು ಅದಕ್ಕೆ ಒದಗಿಸಲಿಲ್ಲ. ಇದರ ಉದ್ದೇಶ ಏನು ಅಂತ ಹೇಳಿದರೆ, ಚುನಾವಣೆ ಸಮೀಪ ಬರುವಾಗ ಜನರ ಕಣ್ಣಿಗೆ ಮಣ್ಣು ಹಾಕಬೇಕು ಅನ್ನೋ ಉದ್ದೇಶದಿಂದ ಒಂದಷ್ಟು ಹಣವನ್ನು, ಒಂದಷ್ಟು ಕಾಮಗಾರಿಗಳನ್ನು ಶಾಸಕರ ಮುಖಾಂತರ ಅನುಮೋದನೆಯನ್ನು ತರಿಸಿ, ಶಾಸಕರ ಮುಖಾಂತರ ಪ್ರಪೋಸಲನ್ನು ತರಿಸಿಕೊಂಡು ಅದಕ್ಕೆ ಅನುಮೋದನೆಯನ್ನು ಕೊಟ್ಟು ಚುನಾವಣೆಗೆ ಕೆಲವೇ ದಿವಸ ಇರುವಾಗ ಕೆಲವು ಭಾಗದಲ್ಲಿ ಜನರ ಹತ್ರ ಹೋಗಿ ನಿಮಗೆ ಇಲ್ಲಿ ಇಷ್ಟು ಹಣ ಇಟ್ಟಿದ್ದೇವೆ ಅಂತೇಳಿ ಅಲ್ಲಿ ಶಿಲಾನ್ಯಾಸ ಮಾಡುವುದು, ಅಲ್ಲಿ ಒಂದಷ್ಟು ಜಲ್ಲಿಯನ್ನು ತಂದು ಹಾಕುವುದು, ಅಲ್ಲಿ ಒಂದಷ್ಟು ಅರ್ಥವರ್ಕ ಕೆಲಸವನ್ನು ಮಾಡುವಂಥದ್ದು, ಈ ಮೂಲಕ ಜನರ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸವನ್ನು ಈ ಸರ್ಕಾರ, ಮೊದಲಿನ ಸರ್ಕಾರ ಮಾಡಿತ್ತು. ಅದರ ಪ್ರಕಾರ ಅದೇ ರೀತಿಯಾಗಿ ಪುತ್ತೂರಿನಲ್ಲಿ ಕೂಡ ಅಂತಹ ಅನೇಕ ಕಾಮಗಾರಿಗಳು ಒಂದಷ್ಟು ಅನುಮೋದನೆ ಆಗಿತ್ತು. ಕೆಲವುದಕ್ಕೆ ಕಾಂಟ್ರಾಕ್ಟರ್ದಾರರಿಗೆ ಟೆಂಡರನ್ನು ಕೊಟ್ಟಿದ್ದರು. ಆದರೆ ಯಾವುದಕ್ಕೂ ಕೂಡ ಹಣವನ್ನು ವಿಂಗಡಿಸಿ ಇಡಲಿಲ್ಲ, ಬಜೆಟ್ ಮಾಡಲಿಲ್ಲ ಮತ್ತು ಯಾವುದೇ ಹಣವನ್ನು ಆಗ ಬಿಡುಗಡೆ ಮಾಡಿರಲಿಲ್ಲ. ಸಹಜವಾಗಿ ಪುತ್ತೂರಿನಲ್ಲಿ ಕೂಡ ಆಗಿನ ಶಾಸಕರಾಗಿದ್ದಂತಹ ಸಂಜೀವ ಮಠಂದೂರವರು ಒಂದಷ್ಟು ಶಿಲಾನ್ಯಾಸಗಳನ್ನು ಮಾಡಿದರು. ಒಂದಷ್ಟು ಕಾಂಟ್ರಾಕ್ಟರ್ಗೆ ಹೇಳಿ, ನಾನು ನಾಳೆ MLA ಆಗಿ ಪುನಃ ಆಯ್ಕೆ ಆಗ್ತೇನೆ, ನೀವು ಈಗ ಕೆಲಸ ಶುರು ಮಾಡಿ ಆಮೇಲೆ ಹಣ ಹೊಂದಿಸಿಕೊಡ್ತೇನೆ ಅನ್ನುವ ರೀತಿಯಲ್ಲಿ ಅವರಾಗ ಒಂದಷ್ಟು ಜನರ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸವನ್ನು ಮಾಡಿದರು. ನಾನು ಇದಕ್ಕೊಂದು ಉದಾಹರಣೆಯನ್ನು ಕೊಡ್ತೇನೆ ಅಂತ ಹೇಳಿದರೆ, ಪುತ್ತೂರಿನಲ್ಲಿ ಹೋಂಡಾ ಶೋರೂಮಿನ ಎದುರು ಭಾಗದಲ್ಲಿ ಒಂದು ರಸ್ತೆಗೆ ಅವರು ದೇವಸ್ಥಾನದ ಜಾತ್ರೆಯ ಹತ್ತಿರ ಬರುವಾಗ ಅದಕ್ಕೆ ಒಂದು ಕಾಮಗಾರಿ ಮಾಡಿಸಿದ್ರು. ಅದಕ್ಕೆ ಯಾವುದೇ ರೀತಿಯ ಹಣ ಇಟ್ಟಿರಲಿಲ್ಲ, ಯಾವುದೇ ರೀತಿಯ ಟೆಂಡರ್ ಆಗಿರಲಿಲ್ಲ. ಆದರೂ ಕೂಡ ಅದರಲ್ಲಿ ಕೆಲಸ ಮಾಡಿಸಿ ಅರೆಬೇರೆ ಕೆಲಸ ಮಾಡಿದರು. ಆಮೇಲೆ 1 ವರ್ಷ ಕಳೆದ ನಂತರ ಅದಕ್ಕೆ ಹಣವನ್ನು ಇಟ್ಟು ಆ ಕಾಮಗಾರಿಯನ್ನು ಮಾಡಿದ್ದಾರೆ. ಆಗ ಅವರಿಗೆ ಅವಧಿ ಇತ್ತು. ಆದರೆ ಚುನಾವಣೆಗೆ ಪೂರ್ವಭಾವಿಯಾಗಿ ಅವರು ಇದನ್ನು ಮಾಡಿದ್ದರಿಂದಾಗಿ ಅವರಿಗೆ ಅದಕ್ಕೆ ಅನುದಾನವನ್ನು ಕೊಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಈ ಥರದ ಅನೇಕ ದುರ್ವ್ಯವಹಾರಗಳನ್ನು ಹಿಂದಿನ ಸರ್ಕಾರ ಮತ್ತು ಹಿಂದಿನ ಶಾಸಕರುಗಳು ಮಾಡಿದ್ದರು. ಈಗ ಏನಾಗಿದೆ ಅಂತ ಹೇಳಿದರೆ, ಈಗ ಪುತ್ತೂರು BJPಯ ಅನೇಕ ಮುಖಂಡರುಗಳು ನಮ್ಮ ಪುತ್ತೂರಿನ ಶಾಸಕರ ಮೇಲೆ ಮುಗಿಬಿದ್ದಿದ್ದಾರೆ. ಯಾಕೆ ಮುಗಿಬಿದ್ದಿದ್ದಾರೆ, ಯಾರು ಮುಗಿಬಿದ್ದಿದ್ದಾರೆ ಅಂತ ಹೇಳಿದರೆ, ಮುಗಿಬಿದ್ದವರು ಯಾರು ಅಂದರೆ ಕೆಲವರು ಶಕ್ತಿ ಕೇಂದ್ರಗಳ ಅಧ್ಯಕ್ಷರುಗಳು ಕೆಲವರು ಮುಗಿಬಿದ್ದಿದ್ದಾರೆ. ಇನ್ನು ಒಬ್ಬರು ಹೇಳಿದರು ಅವತ್ತು, ಕೋವಿಡ್ನ ಕಾಲದಲ್ಲಿ ಇಂದಿರಾ ಕ್ಯಾಂಟೀನಿಂದ ಗೋಣಿಯಲ್ಲಿ ಅನ್ನ ತಗೊಂಡು ಹೋಗ್ತಾರೆ, ಊಟ ತಗೊಂಡು ಹೋಗ್ತಾರೆ ಅಂಥೇಳಿ ಜನರ ಊಟಕ್ಕೆ ಕಲ್ಲು ಹಾಕಿದವರು. ಆಮೇಲೆ ಯಾರು ಪಕ್ಷದಿಂದಲೇ ತಿರಸ್ಕೃತರಾಗಿದ್ದರು, ನಿಮ್ಮ ಕಾಮಗಾರಿ ಸರಿ ಇಲ್ಲ, ನೀವು ಕಳಪೆ ಕಾಮಗಾರಿಗಳನ್ನು ಮಾಡ್ತಾ ಇದ್ದೀರಿ, ನಿಮ್ಮ ಕ್ಷೇತ್ರದಲ್ಲಿ ಸರಿಯಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ, ನೀವು ಶಾಸಕರಾಗಿ ಸರಿ ಇಲ್ಲ ಅಂಥೇಳಿ ನಿಮ್ಮ ಅಭಿವೃದ್ಧಿ ಕಾಮಗಾರಿಗಳಿಗಿಂತ ಇತರ ಕಾಮಗಾರಿಗಳೇ ಜಾಸ್ತಿ ಆಗಿದೆ ಅಂಥೇಳಿ ಯಾರು ಪಕ್ಷದಿಂದಲೇ ತಿರಸ್ಕೃತರಾಗಿದ್ದರೋ ಅವರು ಶಾಸಕರ ಮೇಲೆ ಮುಗಿಬಿದ್ದಿದ್ದಾರೆ. ಅವರ ಆರೋಪ ಏನು ಅಂತ ಹೇಳಿದರೆ, ಈಗ ಗುದ್ದಲಿ ಪೂಜೆ ಮಾಡ್ತಾ ಇದ್ದಾರೆ, ಈಗ ಶಿಲಾನ್ಯಾಸ ಮಾಡ್ತಾ ಇದ್ದಾರೆ ಅಂತ ಆರೋಪ. ಅಷ್ಟಕ್ಕೂ ಶಾಸಕರು ಮಾಡಿದ ತಪ್ಪೇನು? ಈಗ ಒಬ್ಬರಲ್ಲ 10 ಜನ ಇವರ ಮೇಲೆ ಮುಗಿಬೀಳ್ತಾರೆ ಅಂತಾದರೆ ಅವರು ಮಾಡಿದ ತಪ್ಪೇನು? ಏನು ಹಣವೇ ಇಲ್ಲದಂತಹ ಕಾಮಗಾರಿಗಳಿಗೆ, ಹಣವೇ ಇಲ್ಲದೆ ಶಿಲಾನ್ಯಾಸ ಆದಂತಹ ಕಾಮಗಾರಿಗಳಿಗೆ ರಾಜ್ಯ ಸರ್ಕಾರದ ಮೂಲಕ ಹಣವನ್ನು ಒದಗಿಸಿದ್ದವರು ಮಾಡಿದ ತಪ್ಪೇ? ಏನು ಅವರು ಶಿಲಾನ್ಯಾಸ ಮಾಡಿದ್ದು ತಪ್ಪೇ? ಜನರ ನಡುವಿನಲ್ಲಿ ನಿಂತುಕೊಂಡು ಕೆಲಸ ಮಾಡ್ತಾ ಇರುವುದು ತಪ್ಪೇ? ಯಾವ ಕಾರಣಕ್ಕಾಗಿ ಅವರ ಮೇಲೆ ಮುಗಿಬಿದ್ದಿದ್ದಾರೆ ಅಂತ ಅರ್ಥ ಆಗುವುದಿಲ್ಲ. ಈಗ ಶಿಲಾನ್ಯಾಸ ಮಾಡಿದ್ದು ತಪ್ಪು, ಹಿಂದಿನ ಕಾಮಗಾರಿಗಳನ್ನು ಮತ್ತಿನವರು ಮುಂದುವರಿಸಿಕೊಂಡು ಹೋಗುವುದು ತಪ್ಪು ಅಂತ ಆದರೆ ಇದು ಎಲ್ಲರಿಗೂ ಅನ್ವಯ ಆಗ್ತದೆ. ಹಿಂದೆ ಶಕುಂತಲಾ ಶೆಟ್ಟರ್ MLA ಆಗಿದ್ದರು ಪುತ್ತೂರಿನಲ್ಲಿ. ಶಕುಂತಲಾ ಶೆಟ್ಟರ್ ನಂತರ ಸಂಜೀವ ಮಠಂದೂರವರು ಶಾಸಕರಾದರು. ಆಮೇಲೆ ಅವರು ಶುರುವಿನ ವರ್ಷ, ಮೊದಲನೇ ವರ್ಷ ಮಾಡಿದ್ದೇನು ಅಂದರೆ, ಹಿಂದಿನ ಶಾಸಕರು ಶಕುಂತಲಾ ಶೆಟ್ಟರ್ ಯಾವೆಲ್ಲ ಕಾಮಗಾರಿಗಳಿಗೆ ಹಣವನ್ನು ಇಟ್ಟಿದ್ದರು ಆ ಕೆಲಸವನ್ನು ಹತ್ತಿರ ಹೋಗಿ
ಅಲ್ಲಿ ಜನರ ಮುಂದೆ ನಿಂತು ಪೋಸ್ ಕೊಟ್ಟು ಇದು ನಾನೇ ಮಾಡಿದ್ದು ಅಂತ ಹೇಳಿದ್ದು ಬಿಟ್ಟರೆ ಅವರು ಆ ವರ್ಷ ಏನು ಮಾಡಿದ್ದಾರೆ? ಇದು ಸಹಜವಾಗಿ ಒಬ್ಬ ಶಾಸಕರ ನಂತರ ಇನ್ನೊಬ್ಬ ಶಾಸಕರು ಬರುವಾಗ ಒಂದು ಸರ್ಕಾರದ ಅವಧಿಯಲ್ಲಿ ಕೆಲಸಗಳು ಕಂಪ್ಲೀಟ್ ಆಗದೇ ಇದ್ದಾಗ ಅದನ್ನು ಇನ್ನೊಂದು ಶಾಸಕರು ಅದನ್ನು ಮತ್ತಿನ ಶಾಸಕರು ಮಾಡುವಂಥದ್ದು ಸಹಜವಾಗಿ ಮಾಡುವಂಥದ್ದು. ಅದೇ ರೀತಿ ಸಹಜವಾಗಿ, ಆದರೆ ಇಲ್ಲಿ ವಿಶೇಷವಾಗಿ ಅನುದಾನವೇ ಇಲ್ಲದಂತಹ ಕಾಮಗಾರಿಗಳಿಗೆ ಅನುದಾನವನ್ನು ಪುತ್ತೂರಿನ ಶಾಸಕರಾದ ಅಶೋಕ್ ಅವರು ತಂದಿದ್ದಾರೆ. ಇದಕ್ಕೆ ನಂಜಿನ ಮಾತನ್ನು ಆಡ್ತಾ ಇದ್ದಾರೆ. ಇದು ಅತ್ಯಂತ ಅಕ್ಷಮ್ಯವಾದಂಥ ಕೆಲಸ. ಈಗ ನೋಡಿ, ಕೆಲವು ಸಲ ಒಂದೇ ಕಾಮಗಾರಿಯನ್ನು ಎರಡೆರಡು ಸಲ ಉದ್ಘಾಟನೆ ಮಾಡಿದ್ದು ಪುತ್ತೂರಿನ ಇತಿಹಾಸದಲ್ಲಿ ಏನು ಹೊಸತಲ್ಲ. ಮಿನಿ ವಿಧಾನಸೌಧ ಇತ್ತು, ಇದನ್ನು 2 ಸಲ ಉದ್ಘಾಟನೆ ಮಾಡಿದ್ದಾರೆ. ಒಂದು ಸಲ ಡಿ ವಿ ಸದಾನಂದ ಗೌಡರು ಉದ್ಘಾಟನೆ ಮಾಡಿದ್ದಾರೆ, ಇನ್ನೊಂದು ಸಲ ಮಲ್ಲಿಕಾ ಪ್ರಸಾದ್ ಅವರು ಮಿನಿ ವಿಧಾನಸೌಧವನ್ನು ಉದ್ಘಾಟನೆ ಮಾಡಿದ್ದಾರೆ. ಶಂಕುಸ್ಥಾಪನೆ 2 ಸಲ ಮಾಡಿದ್ದಾರೆ. ಇದರ ಉದ್ದೇಶ ಏನು ಅಂದರೆ, ತಾವು ಮಾಡುವುದೆಲ್ಲವೂ ಸರಿ ಅಥವಾ ಇನ್ನೊಬ್ಬ ಮಾಡಿದಾಗಲೆಲ್ಲ ಅದರ ಮೊಸರಿನಲ್ಲಿ ಕಲ್ಲು ಹುಡುಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಸಹಜವಾಗಿ ಶಾಸಕರು ಅಂದರೆ ಯಾರು? ಶಾಸಕರು ಅಂದರೆ ಅವರು ವಿಧಾನಸಭೆಯಲ್ಲಿ ಪುತ್ತೂರಿನ ಪ್ರತಿನಿಧಿಯವರು, ಪುತ್ತೂರಿನಲ್ಲಿ ಸರ್ಕಾರದ ಪ್ರತಿನಿಧಿ. ಸರ್ಕಾರದ ಒಂದು ಕೆಲಸ ಆಗುವಾಗ ಅವರು ಸರ್ಕಾರದ ಪ್ರತಿನಿಧಿಯಾಗಿ ಅವರು ಕಾಮಗಾರಿ ನಡೆಯುವ ಸ್ಥಳಕ್ಕೆ ಹೋಗ್ತಾರೆ, ಕಾಮಗಾರಿಯನ್ನು ಪರಿಶೀಲನೆ ಮಾಡಬೇಕಾಗ್ತದೆ, ಕಾಮಗಾರಿ ಆರಂಭ ಮಾಡಿಸಬೇಕಾಗ್ತದೆ. ಇಂತಹ ಸಂದರ್ಭದಲ್ಲಿ ಕೆಲವು ಕಡೆ ಶಿಲಾನ್ಯಾಸ ಮಾಡಿದ್ದಿದೆ. ಅಲ್ಲಿನ ಜನ ಅವರು ಬಯಸ್ತಾರೆ, ನೋಡಿ ನೀವು ಅನುದಾನವನ್ನು ತಂದಿದ್ದೀರಿ, ನೀವು ಇಲ್ಲಿ ಶಿಲಾನ್ಯಾಸ ಮಾಡಬೇಕು. ಹಿಂದಿನವರು ಮಾಡಿದ ಶಿಲಾನ್ಯಾಸ ಅದು ಸರಿಯಾಗಲಿಲ್ಲ, ಅದು ಅವರ ಕೈಗುಣದಿಂದಲೋ ಏನೋ ಇದು ಕೆಲಸ ಕಂಪ್ಲೀಟ್ ಆಗಲಿಲ್ಲ, ನೀವು ಮಾಡಬೇಕು. ದುಡ್ಡು ಇರಲಿಲ್ಲ, ನೀವು ದುಡ್ಡು ತಂದಿದ್ದೀರಿ, ನೀವು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಾಗ ಸಹಜವಾಗಿ ಶಾಸಕರು ಅಲ್ಲಿ ತೆಂಗಿನಕಾಯಿ ಹೊಡೆದಿದ್ದಾರೆ, ಅಲ್ಲಿ ಶಿಲಾನ್ಯಾಸವನ್ನು ಮಾಡಿದ್ದಾರೆ. ಇದು ಸಹಜವಾದ ಪ್ರಕ್ರಿಯೆ. ಹಾಗಾಗಿ ಇದನ್ನು ಹಿಡ್ಕೊಂಡು ಇವರು ಎಳೆದಾಡುವುದು ಇದು ಏನು ಮೂರ್ಖತನದ ಕೆಲಸ ಅಂತ ನನಗೆ ಅನಿಸ್ತದೆ. ನೋಡಿ, ಶಾಸಕರು ಬದಲಾಗಿದ್ದಾರೆ, ಸರ್ಕಾರ ಬದಲಾಗಿದೆ, ಆದರೆ ಹಿಂದಿನ ಶಾಸಕರು ಪ್ರಪೋಸಲ್ ಮಾಡುವುದು, ಶಿಲಾನ್ಯಾಸ ಮಾಡುವುದು, ಇಷ್ಟು ಮಾಡುವುದರಿಂದ ಕಾಮಗಾರಿ ಆಗುವುದಿಲ್ಲ. ಇಂಥದ್ದನ್ನು ಇವರು 10 ಕಡೆ ಮಾಡಿದ್ದಾರೆ. ನನ್ನ ಗ್ರಾಮದಲ್ಲಿ ಕೂಡ ಇಂಥ ಕೆಲಸಗಳಾಗಿದೆ. ನಮ್ಮ ಗ್ರಾಮದ ಕಣಿಯಾರು ಅನ್ನುವ ಒಂದು CRC ಕಾಲನಿ ಇದೆ. ಇಲ್ಲಿಗೆ ಶಾಸಕರು 1.5 ವರ್ಷದ ಹಿಂದೆ ಅಲ್ಲಿ ಶಿಲಾನ್ಯಾಸ ಮಾಡಿದ್ದು 10 ಲಕ್ಷದ ಒಂದು ಕಾಂಕ್ರೀಟೀಕರಣ ಕಾಮಗಾರಿ. ಅಲ್ಲಿ ಇವತ್ತಿನವರೆಗೆ 10 ರೂಪಾಯಿ ಕೂಡ ಹಣ ಬರಲಿಲ್ಲ. ಹಾಗಿದ್ರೆ ಅದು ಯಾವ ಕಾರಣಕ್ಕಾಗಿ ಅದನ್ನು ಮಾಡಿದರು? ಅದು ಯಾಕೆ ಕಾಮಗಾರಿ ಆಗಲಿಲ್ಲ? ಅದು ನಾಟಕ ಅಲ್ವೇ ಅವರದ್ದು. ಅದೇ ರೀತಿ ಬಲ್ನಾಡಿನಲ್ಲಿ SC ಕಾಲನಿಯ ಮಾರಿಗುಡಿ, ಇಲ್ಲಿಗೆ ಅವರು 10 ಲಕ್ಷ ರೂಪಾಯಿಯ ಕಾಮಗಾರಿಯ ಶಿಲಾನ್ಯಾಸ ಮಾಡಿದರು. ಅದು ಆಗಲಿಲ್ಲ, ಕೆಲಸ ಆಗಲಿಲ್ಲ. ಇನ್ನೂ ಒಂದು 100 ಇಂಟರ್ಲಾಕ್ಗಳನ್ನು ಕೊಡ್ತೇನೆ ಅಂತ ಹೇಳಿದರು. ಇನ್ನು ಕುನ್ನಡ್ಕ ದೇವಸ್ಥಾನ, ಅಲ್ಲಿ 50 ಲಕ್ಷದ ಕಾಮಗಾರಿ, ಪಡುಮಲೆಯಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಅಲ್ಲೊಂದು 50 ಲಕ್ಷದ ಕಾಮಗಾರಿ. ಹೀಗೆ ಬಹಳಷ್ಟು ಕಡೆ ಇವರು ಕಾಮಗಾರಿಗಳನ್ನು ಮಾಡ್ತೇನೆ ಅಂತ ಹೇಳುವುದು, ಶಿಲಾನ್ಯಾಸ ಮಾಡುವುದು, ಶಿಲಾನ್ಯಾಸ ಮಾಡಿದ ನಂತರ ಹಣ ಇಲ್ಲದೆ ಇರುವುದು. ಈ ಹಣ ಇಲ್ಲದೆ ಇರುವುದಕ್ಕೆ ನಮ್ಮ ಶಾಸಕರು ಹಣವನ್ನು ತಂದಿದ್ದಾರೆ. ಕೇವಲ ನಂಜಿನ ಮಾತನಾಡುವುದರ ಮೂಲಕ ಅವರು ಈಗ ಅದನ್ನು ಎತ್ತಿ ಹಾಕಿದ್ದಾರೆ. ಹಾಗಾಗಿ ವಿರೋಧ ಪಕ್ಷ ಪ್ರಶ್ನೆ ಮಾಡಬೇಕು. ಶಾಸಕರು ತಪ್ಪು ಮಾಡಿದಾಗ, ಜನರಿಗೆ ಅನ್ಯಾಯ ಆದಾಗ, ಕೆಲಸಗಳು ತಪ್ಪಾದಾಗ, ಕಳಪೆ ಕಾಮಗಾರಿ ಆದಾಗ ವಿರೋಧ ಪಕ್ಷಗಳು ಮಾತನಾಡಬೇಕು. ಆದರೆ ವಿರೋಧ ಮಾಡುವುದೇ ತಮ್ಮ ಏಕಮೇವ ಉದ್ದೇಶವಾಗಿ ಪ್ರತಿ ಕಡೆಯಲ್ಲಿ ಕೂಡ ಶಾಸಕರನ್ನು ದೂಷಿಸುವಂಥ ಕೆಲಸವನ್ನು ಮಾಡಿ ಆ ಮೂಲಕ ತಮ್ಮ ಪಕ್ಷದೊಳಗೆ ಇರುವಂತಹ ಗೊಂದಲಗಳನ್ನು ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಅಕ್ಷಮವಾದದ್ದು ಅಂತ ನನ್ನ ಅಭಿಪ್ರಾಯ. ಈಗ ನಮ್ಮ ರಾಜ್ಯ ವಕ್ತಾರರಾದಂಥ ಅಮರ ರಾಮಚಂದ್ರ ಅವರ ಏನು ಪತ್ರಿಕಾಗೋಷ್ಠಿ, ಅದಕ್ಕೆ ಪೂರಕವಾಗಿ ಕೆಲವು ವಿಚಾರ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ದಾಖಲೆ ಅವರು ತಗೊಳ್ಬೇಕು. ದಾಖಲೆ ಅವ್ರಿಗೆ ಕೊಡಲಿಕ್ಕೆ ಕೇಳಿ ಸ್ವಾಮಿ, ಅಲ್ಲ ಕೊಡಲಿ. ನಾನು ಕೆಲವು ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ನಗರೋತ್ಥಾನ ಕಾಮಗಾರಿ ನಡೀತಾ ಇದೆ. ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಹಿಂದಿನ ಮುಖ್ಯಮಂತ್ರಿ ಆಗಿದ್ದ 25 ಕೋಟಿ ನಗರೋತ್ಥಾನ ಕಾಮಗಾರಿಯನ್ನು ಇಲ್ಲಿಗೆ ಮಂಜೂರು ಮಾಡಿದರಲ್ಲಿ 85% ಮಾತ್ರ ನೀವು ಅನುಷ್ಠಾನ ಮಾಡಬೇಕು. ಬಾಕಿ 15% ನಿಮ್ಮ ಕಾಮಗಾರಿಯ ಪ್ರಗತಿ ನೋಡಿ ಮತ್ತೆ ಮುಂದಕ್ಕೆ ಬಿಡುಗಡೆ ಮಾಡ್ತೇವೆ ಅಂತ. ಅಲ್ಲಿ 5-6 ಕೋಟಿ ಕಾಮಗಾರಿ ಬಾಕಿ ಇತ್ತು, ಯೋಜನೆ ಆಗೋದು. ಇನ್ನೊಂದು ಅದಕ್ಕೆ ಪ್ರೋತ್ಸಾಹನ ಅಂತ ಬರ್ತದೆ, ಅದೇನು ಶಾಸಕರ ಪ್ರಯತ್ನದಿಂದ ಬರೋದಲ್ಲ ಅದು.
ಈಗ ನಗರಸಭೆ ಒಂದು SFC ಆಗಲಿ 15 ಫೈನಾನ್ಸ್ ಆಗಲಿ ಅದೆಲ್ಲ ರೂಟೀನ್ ಅದು ಕೆಲಸ ಆಗ್ತಾ ಇರುವಂಥದ್ದು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕ್ರಿಯೋಜನೆ ಆಗುವ ಮೊದಲೇ, ಕ್ರಿಯೋಜನೆ ತಯಾರು ಮಾಡುವ ಮೊದಲೇ ಚುನಾವಣೆ ಬರ್ತದೆ ಅಂತೇಳಿ ಇವರು ಯಾವುದೋ ಸಚಿವರನ್ನು ಕರ್ಕೊಂಡು ಬಂದು ಇಲ್ಲೇ ಪುರಭವನದಲ್ಲಿ ಶಿಲಾನ್ಯಾಸ ಮಾಡಿದ್ದಾರೆ. ಶಿಲಾನ್ಯಾಸ ಮಾಡಿದ ಕಾಮಗಾರಿ ಯಾವುದು ಮಂಜೂರಾಗಿರಲಿಲ್ಲ. ಒಂದು ಉದಾಹರಣೆ ನಾನು ನಗರಸಭೆಯದ್ದು ಹೇಳ್ತೇನೆ. ಆ ಬಳಿಕ ಏನಾಯಿತು ಅಂತ ಹೇಳಿದರೆ, ನಮ್ಮ ಸರ್ಕಾರ ಬಂದಾಗ ಇವರು ಬೇಕಾಬಿಟ್ಟಿಯಾಗಿ ಚುನಾವಣೆ ಗೆಲ್ಲಲಿಕ್ಕೆ ಬೇಕಾಗಿ ಬಜೆಟಲ್ಲಿ ಇಲ್ಲದ ರೀತಿಯಲ್ಲಿ ಪ್ಲ್ಯಾಂಡ್ ಅಂತಾರೆ, ಒಂದು ಪ್ಲ್ಯಾನ್ನಲ್ಲಿ ಹಾಕಬೇಕು, ಅನ್ಪ್ಲ್ಯಾನ್ಡ್ ಪ್ರೋಗ್ರಾಮ್ ಮಾಡಿ ಇವತ್ತು ಲಕ್ಷಾಂತರ ಕೋಟಿಯ ಅನುದಾನ ಮಂಜೂರು ಮಾಡಿದಂತ ಹೇಳಿ ಚುನಾವಣೆ ಹೋಗುದು. ಇವತ್ತು ಸರ್ಕಾರ ಜನರು ಅವರನ್ನು ತಿರಸ್ಕರಿಸಿದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ, ಸರ್ಕಾರ ಏನಾಯಿತು ಅಂತ ಹೇಳಿದರೆ, ನಮ್ಮ ಹೊಸ ಸರ್ಕಾರ ಬಂದು ಎಲ್ಲ ಕಾಮಗಾರಿಯನ್ನು ಪ್ರಾರಂಭ ಮಾಡಬಾರ್ದು, ಆಗದಂಥ ಕಾಮಗಾರಿಯನ್ನು ನಿಲ್ಲಿಸಬೇಕು ಅಂತ ಆದೇಶ ಆಯಿತು. ಆಗ ಇದೇ 25-20 ಏನು ನಡೀತಾ ಇದೆ ಇಷ್ಟು ಕೋಟಿಯ ಅನುದಾನವನ್ನು ಅದು ಪ್ರಸ್ತಾವನೆಯಲ್ಲಿತ್ತು ಹೊರತು. ಆಗ ನಾವು ಶಾಸಕರಾಗಿದ್ದಂಥ ನೂತನ ಶಾಸಕರಾದಂಥ ಅಶೋಕ್ ಕುಮಾರ್ ಅವರ ಗಮನಕ್ಕೆ ತಂದು ಈ ರೀತಿಯ ಒಂದು ಕಾಮಗಾರಿ ಅದು ಅಲ್ಲಿ ಮಾಡಬಾರ್ದು ಅಂತ ಆಗಿದೆ, ಅದನ್ನು ನೀವು ತಡೆಯನ್ನು ತೆರವುಗೊಳಿಸಬೇಕು, ಅದಕ್ಕೆ ಅನುದಾನವನ್ನು ಮಂಜೂರು ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ನಾವು ಖುದ್ದು ಮನವಿ ಮಾಡಿದಾಗ ನಾವೆಲ್ಲ ಇಲ್ಲಿ ನಗರಸಭಾ ಸದಸ್ಯರು ನಾವೆಲ್ಲ ಮನವಿ ಮಾಡಿದ ಮೇರೆಗೆ ಅದನ್ನು ಈ ವಿಶೇಷವಾದಂಥ ಈ ಪುತ್ತೂರು ನಗರದ ಕಾಮಗಾರಿಯನ್ನು ಅನುಮೋದನೆ ಕೊಡುವಂಥ ಕೆಲಸವನ್ನು ಶಾಸಕರು ಮಾಡಿದ್ದಾರೆ. ನನ್ನ ಪ್ರಶ್ನೆ ಏನಂತ ಹೇಳಿದರೆ, ಮಂಜೂರಾಗದ ಕಾಮಗಾರಿ ಶಿಲಾನ್ಯಾಸ ಮಾಡಿಕೊಂಡು ಹೋಗಿದ್ದಾರೆ. ಯಾವುದೇ ಮಂಜೂರಾತಿ ಇಲ್ಲ, ಯಾವುದೇ ಟೆಂಡರ್ ಆಗಿಲ್ಲ, ಯಾವುದೂ ಇಲ್ಲ. ನಾನು ಪೂರ್ತಿ ಮಾಡ್ತೀನಿ. ಅಲ್ಲ, ಆಯಿತು, ನಾನು ಪೂರ್ತಿ ಮಾಡ್ಕೊಳ್ತೇನೆ. ಅವರು ಮಂಜೂರು ಮಾಡಿದ್ದಾರೆ, ಟೆಂಡರ್ ಆಗಿದೆ ಅಂತ ಹೇಳಿದರೆ, ಮಳೆಗಾಲ ಕಳೆದು ಇನ್ನೊಂದು ಮಳೆಗಾಲ ಪ್ರಾರಂಭ ಆಗ್ತಾ ಇದೆ, ಯಾಕೆ ಮಾಡಿಸ್ಲಿಕ್ಕೆ ಆಗಲಿಲ್ಲ? ಅಲ್ಲ, ಒಂದು ಮಾಡಿಸ್ಲಿಕ್ಕೆ ಯಾಕೆ ಆಗಲಿಲ್ಲ? ಒಂದೊಂದು ಕಾಮಗಾರಿ ವಿಚಾರ ಬಿಡಿ, ಅದನ್ನೇ ಎತ್ತಿ ತೋರಿಸೋದು ಬೇಡ. ನಾನು ಇದನ್ನು ಬಂದು ಮತ್ತೆ ಅಲ್ಲಿಗೆ ಬರ್ತೇನೆ. ನಗರೋತ್ಥಾನ ಕಾಮಗಾರಿಯನ್ನು ಯಾಕೆ ಸ್ಪಾಟಲ್ಲಿ ಹೋಗಿ ಮಾಡಲಿಲ್ಲ? ಇಲ್ಲಿ ಯಾಕೆ ಸುಮ್ಮನೆ ಇಲ್ಲಿ ಮಂತ್ರಿಗಳನ್ನು ಕರೆಸಿ ಮಾಡಿದರು? ಯಾಕೆಂದರೆ ಅವರಿಗೆ ಗೊತ್ತಿಲ್ಲ ಯಾವುದು ಏನು ಆಗ್ತದೆ ಅಂತೇಳಿ. ಚುನಾವಣೆಯಲ್ಲಿ ಗೆಲ್ಲುವ ತಂತ್ರಕ್ಕಾಗಿ ಮಾಡಿದ್ದಾರೆ ಅವರು. ಈಗ ಮರಿಲಿ ಬೆದ್ರಾಳ ರಸ್ತೆ ಕತೆ ಹೇಳ್ತೇನೆ ನಾನು. ನಾವು ಅಧಿಕಾರ ಇದ್ದಾಗ ನನ್ನದೇ ವಾರ್ಡ್ ಬರ್ತದೆ, ನನ್ನದೇ ಗ್ರಾಮ ಬರ್ತದೆ, 3.5 ಕೋಟಿಯನ್ನು ಬೆದ್ರಾಳದವರೆಗೆ ಮಾಡಬೇಕು ಅಂತ ಅನುದಾನ ಇಟ್ಟಿದ್ದೆವು. ಅಲ್ಲಿ ಸ್ವಲ್ಪ ಶಾರ್ಟೇಜ್ ಆಯಿತು. ಯಾಕೆಂತ ಹೇಳಿದರೆ, ನೀವು ಸುಮ್ಮನೆ ಅಲ್ಲಿವರೆಗೆ ಕೊಂಡು ಹೋಗಬೇಡಿ, ಆಗುವವರೆಗೆ 3.5 ಕೋಟಿಯಲ್ಲಿ ಎಲ್ಲೆಲ್ಲಿ ಆಗ್ತದೆ ಅದು ಪಕ್ಕಾ ಮಾಡಿಕೊಂಡು ಹೋಗಿ ಮುಂದಕ್ಕೆ ನಾವು ಹಣ ಇಡ್ತೇವೆ ಅಂತ ಆ ಪ್ರಸ್ತಾವನೆಯನ್ನು ನಾವು ಈಗಾಗಲೇ ಕಳಿಸಿಕೊಟ್ಟಿದ್ದೇವೆ. ಅದರಾಗೆ 50 ಲಕ್ಷ ಮಂಜೂರಾಗಿದೆ. ಅಲ್ಲಿ ಪುತ್ರಮೂಲೆ ಅಂತೇಳಿ ಒಂದು ರಸ್ತೆ, ಯಾವಾಗ ನಾನು ಕಳೆದ 25 ವರ್ಷ ಪ್ರಯತ್ನ ಪಟ್ಟು ರಸ್ತೆ ಮಾಡಿದ್ದಾನೆ, ಅಲ್ಲೊಂದು ನಗರೋತ್ಥಾನದಲ್ಲಿ ಸೇತುವೆ ನಿರ್ಮಾಣಕ್ಕೆ ಇಟ್ಟ ಅನುದಾನ ಏನಾಯಿತು ಅಂತಂದರೆ, ಅನುದಾನ ಇತ್ತು, ಸೇತುವೆ ನಿರ್ಮಾಣ ಮಾಡುವಾಗ ಕಾಸುವೆ ಮಾಡಿದ್ದಾರೆ. ನಿಮ್ಮ ಕೆಮ್ಮರ ಮತ್ತು ಹೊಸಮಠದಲ್ಲಿ ಹೇಗೆ ಸೇತುವೆ ಇತ್ತ, ನೀರು ಹರಿದು ಹೋಗುವಂಥ ಸೇತುವೆ, ಅದು ಆಗೋದಿಲ್ಲ ಅಂತ ಟೆಕ್ನಿಕ್ ಪ್ರಾಬ್ಲಮ್ ಬಾಕಿ ಆಗಿತ್ತು, ಅದು ಕೂಡ ಕಾಮಗಾರಿ ಪ್ರಾರಂಭ ಆಗಿದೆ. ಇದನ್ನು ನಾವು ಯಾವುದು ಅಲ್ಲಿ ಕಾಮಗಾರಿ ಪ್ರಾರಂಭ ಆಗಿಲ್ಲ, ಯಾವುದಕ್ಕೆ ಅನುದಾನ ಮಂಜೂರಾಗಿರಲಿಲ್ವಾ, ಇವರು ಏನು ಸುಮ್ಮನೆ ಬೂಟಾಟಿಕೆ ಬೇಕಾಗಿ ಶಿಲಾನ್ಯಾಸ ಮಾಡಿದಾರ, ಅದನ್ನು ಇವತ್ತು ಯಾವುದೆಲ್ಲ ಆಗಿಲ್ಲ ಶಾಸಕರು ಹೇಳಿದರೆ, ಯಾವುದೆಲ್ಲ ಪ್ರಾರಂಭ ಆಗಿಲ್ಲ, ಯಾವುದೆಲ್ಲ ಆಗಬೇಕು ಅಂಥದ್ದನ್ನು ಮಾತ್ರ ಮಾಡಿ, ಇನ್ನು ತುಂಬ ಇತ್ತು ಮಾಡಲಿಲ್ಲ. ಶಾಸಕರ ಟೈಮ್ ಇಲ್ಲ ಹಾಗೆ ಉದ್ಘಾಟನೆ ಶಂಕುಸ್ಥಾಪನಾ ಶಿಲಾನ್ಯಾಸ ಮಾಡಿಕೊಂಡು ಹೋಗಲಿಕ್ಕೆ. ಅದನ್ನು ಮಾಡಿದ್ದೇವೆ. ಎಲ್ಲಿ ಸ್ಪಾಟಲ್ಲಿ ಇವರು ಶಂಕುಸ್ಥಾಪನೆ ಮಾಡಿದ್ದಾರೆ ಅಂತೇಳಿ. ಒಂದು ಉಪ್ಪಿನಂಗಡಿ, ಪುತ್ತೂರು ಉಪ್ಪಿನಂಗಡಿ ರಸ್ತೆ ಯಾರು ಮಂಜೂರು ಮಾಡಿದ ಯೋಜನೆಯಲ್ಲಿ ಬಜೆಟಲ್ಲಿ ಯಾರು ಸೇರಿಸಿದ್ದು ಅಂತೇಳಿ ನಾನು ಅವರಲ್ಲಿ ಪ್ರಶ್ನೆಗೆ ದಾಖಲೆ ಕೊಡಬೇಕು. ಅವರು ಶಕಲ್ ಶೆಟ್ಟಿ ಅವರು MLA ಆಗಿದ್ದಾಗ ಪುತ್ತೂರು ಮತ್ತು ಪುತ್ತೂರಿಂದ ಕೆಮ್ಮೈವರೆಗೆ, ಕೆಮ್ಮೈಯಿಂದ ಕೋಡಿಂಬಾಡಿವರೆಗೆ, ಕೋಡಿಂಬಾಡಿಯಿಂದ ನೆಕ್ಕಲಡಿವರೆಗೆ ಅಂತೆಲ್ಲ ಕಾಮಗಾರಿ ಮಂಜೂರಾದದ್ದು, ಆ ಯೋಜನೆ ಮಂಜೂರಾದ್ದು. ಪುತ್ತೂರಿಂದ ಉಪ್ಪಿನಂಗಡಿವರೆಗೆ ದ್ವಿಪಥ ರಸ್ತೆ ಆಗಬೇಕು ಅಂತೇಳಿ ಬಜೆಟಲ್ಲಿ ಸೇರಿದೆ. ವರ್ಷ ಅದಕ್ಕೆ ಅನುದಾನ ಬಿಡುಗಡೆ ಆಗ್ತಾ ಬಂದಿದೆ. ಅದು ನಿಜವಾಗಿ ಅದರ ಕ್ರೆಡಿಟ್ ಹೋಗಬೇಕದು ಶಕಲ್ ಶೆಟ್ಟಿ ಅವರಿಗೆ, ಮಠಂದೂರಿಗೆಲ್ಲ. ಅರ್ಥ ಆಯ್ತಾ? ಇದು ತಿಳ್ಕೊಳ್ಬೇಕು. ಅದನ್ನು ಏನು ಮಾಡಿದ್ರು ಇವರೇ ಮಾಡಿದಂಗೆ ಮಾಡಿಕೊಂಡು ಹೋದರು. ಇವತ್ತು ಅಲ್ಲಿ ಕೆಮ್ಮಾಯವರೆಗೆ ಇಡೀ ಡಿವೈಡರ್ ಮಾಡಿ ಸ್ಟ್ರೀಟ್ ಲೈಟ್ ಹಾಕಬೇಕು ಮಂಜೂರು ಮಾಡೋದು ನಾವು. ನಮ್ಮ ಅಧಿಕಾರ ಹೋಗಿ ಲೈಟೆಲ್ಲ ಕನೆಕ್ಷನ್ ಆಗಿದೆ. ಅಷ್ಟೊತ್ತಿಗೆ ನಮ್ಮ ಅಧಿಕಾರ ಸೆಪ್ಟೆಂಬರ್ 11ಕ್ಕೆ ಮುಗಿಯಿತು. 14ನೇ ತಾರೀಕಿಗೆ ಇವರು ಮಾಡಿದ್ದಾರೆ, ಎಲ್ಲ ಫ್ಲೆಕ್ಸ್ ಹಾಕಿದ್ದಾರೆ. ಅವರೇ ಮಾಡಿದಾಗ ಶಾಸಕರಾಗಿ 1 ತಿಂಗಳಾಗಲಿಲ್ಲ. ಇವರು ಮಾಡಿಲ್ವಾ? ಇವರು ಮಾಡಿದಾನೆ. ಈಗ ಇವರಿಗೆ ಈಗ ನೋವಾಗ್ತಾ ಇದೆಯಾ? ಅವರು ಮಾಡಿದಾನೆ. ಈಗ ಬಾಕಿದವರ ಮೇಲೆ ಆರೋಪ ಮಾಡ್ತಿದ್ದಾರೆ.
ಈಗ ನಾನು ಹೇಳುವಂಥದ್ದು ಒಂದು ಅದು ರೊಟೀನ್ ಪ್ರೊಸೀಜರ್. ಹಿಂದಿನ ಶಾಸಕರು ಮಾಡಿರ್ಬೋದು, ಕಾಮಗಾರಿ ಅನುಷ್ಠಾನ ಆಗೋ ಯಾರು ಶಾಸಕರಾಗಿ ಬರ್ತಾರೆ ಅವರು ಅನುಷ್ಠಾನ ಮಾಡ್ತಾರೆ. ಅದು ದಿನನಿತ್ಯ ಇವರು ಯಾಕೆ ದಿನನಿತ್ಯ ಅದನ್ನೇ ಇಶ್ಯೂ ಮಾಡಿ, ಇವರಲ್ಲಿ ಬೇರೆ ಬಂಡವಾಳ ಇಲ್ಲ ಇವ್ರ ಹತ್ರ. ಈ ನಗರೋತ್ಥಾನ ಕಾಮಗಾರಿ ಬೇಕು ದಾಖಲೆ ತೆಗೆದುಕೊಡುವ. ನೀವು ಒಂದು ಕಾಮಗಾರಿಯ ಬಗ್ಗೆ ಅಲ್ಲ, 113 ಕೋಟಿ ರೂಪಾಯಿಯ ಜಲಸಿರಿ ಮತ್ತು ಒಳಚರಂಡಿ ಯೋಜನೆಯನ್ನು ನಾವು ಆಡಳಿತಿದ್ದಾಗ ವಿನಾಯಕ್ ಕುಮಾರ್ ಸೊರಕೆ ಅವರು ಮಂತ್ರಿಯಾಗಿದ್ದಾಗ, ಆಗ ಮುಖ್ಯಮಂತ್ರಿ ಆಗಿದ್ದವರು ನಾವು ರಿಕ್ವೆಸ್ಟ್ ಮಾಡಿದ್ರು ಮಾಡಲಿಲ್ಲ. ಪ್ರಸ್ತಾವನೆ ಇದೆ, ಒಂದು ಸಹಿ ಹಾಕಬೇಕು ಅಂತ ಹೇಳಿದಾಗ ಮಾಡಲಿಕ್ಕೆ ಅವರಿಗೆ ಯೋಗ್ಯತೆ ಇರಲಿಲ್ಲ. ನಾನು ಖುದ್ದಾಗಿ ರಿಕ್ವೆಸ್ಟ್ ಮಾಡಿದೆ, ಪ್ರಸ್ತಾವನೆ ಇದೆ ಬೇಡ, ಹೆಸರು ಬೇಡ, ಆಗ ಮಾಡಲಿಕ್ಕೆ ಯೋಗ್ಯತೆ ಇರಲಿಲ್ಲ. ಆಗ ಸೊರಕೆ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ಅವರದನ್ನು ರಿಕ್ವೆಸ್ಟ್, 2 ಕಡತ ಇದೆ ಅದನ್ನು ಮಾಡಿ ಅಂತೇಳಿ ಒಳಚರಂಡಿ ಯೋಜನೆ ಮತ್ತು ನಲ್ಲಿ ನೀರು ಯೋಜನೆ ಮಾಡಿದ್ದು ಸೊರಕೆ ಅವರು. ಅದರ ಶಂಕುಸ್ಥಾಪನೆ ಮಾಡಿದ್ದೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ UT ಖಾದರ್ ಅವರು ಪುರಭವನದಲ್ಲಿ ಇಂದಿರಾ ಕ್ಯಾಂಟೀನ್ ಓಪನ್ ಮತ್ತು ನಿಮ್ಮ ನಲ್ಲಿ ನೀರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಿಯಾಜ್ ವೇದಿಕೆಯಲ್ಲಿದ್ದರು. ಆ ಕಾರ್ಯಕ್ರಮಕ್ಕೆ ಇದೇ ಮಠಂದೂರವರು ಬಂದು ಶಾಸಕರಾಗಿ 1 ತಿಂಗಳಲ್ಲಿ ಕೂಡ ಅವರು ಗೈರು ಹಾಜರಾಗಿದ್ದರು. ಆ ನಂತರ ಇವರು ಮಾಡಿದಂತೇಳಿ ತಿರುಗಾಡ್ತಾ ಇದ್ದಾರೆ. ಯಾತದ್ದು ಆಯ್ತಪ್ಪ, ಒಳಚರಂಡಿ ಯೋಜನೆ ಕ್ಯಾನ್ಸಲ್ ಆಗಲಿಕ್ಕೆ ಕಾರಣ ಯಾರು? ನಾವು ಎಷ್ಟು ಕಷ್ಟಪಟ್ಟು 20 ವರ್ಷ ಪ್ರಯತ್ನ ಪಟ್ಟು ತಂದಂಥ ಒಳಚರಂಡಿ ಯೋಜನೆ ಇವರ ದುರಾಡಳಿತದಿಂದ, ಇವರ ಮಿಸ್ಮ್ಯಾನೇಜ್ಮೆಂಟಿಂದ ಇವತ್ತು BJP ಸರ್ಕಾರ ಕ್ಯಾನ್ಸಲ್ ಮಾಡಿದ ಪುತ್ತೂರು ನಗರಸಭೆ ಒಳಚರಂಡಿ ಯೋಜನೆ. ಈಗ ಶಾಸಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ಒಳಚರಂಡಿ ಯೋಜನೆ ಎಷ್ಟು ಅವಶ್ಯಕತೆ ಇದೆ ಅಂತ ನಿಮಗೆ ಗೊತ್ತಿಲ್ಲ. ನಗರದಲ್ಲಿ ವಾಸಿಸುವವರಿಗೆ ಗೊತ್ತಿದೆ. ಒಂದು ಮನೆ ಮಾಡಿದ್ರೆ ಚರಂಡಿಗೆ ನೀರು ಬಿಡಲಿಕ್ಕೆ ಆಗ್ತಾ ಇಲ್ಲ, ಕೊಳಚೆ ನೀರು ಬಿಡಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಫ್ಲ್ಯಾಟ್ ಯಾರು ಫ್ಲ್ಯಾಟ್ ಅಪಾರ್ಟ್ಮೆಂಟ್ ಕಟ್ಟಲಿಕ್ಕೆ ಬರ್ತಾ ಇಲ್ಲ. ಅವರ ಕೊಳಚೆ ನೀರನ್ನು ಎಲ್ಲಿಗೆ ಬಿಡು, ಇಂಗುವುದಿಲ್ಲ. ಇದೆಲ್ಲ ಟೆಕ್ನಿಕಲ್ ಆಗಿ ಮಾಡಿದವರಿಗೆ ಗೊತ್ತಿದೆ. ಅದಕ್ಕಾಗಿ ಒಳಚರಂಡಿ ಯೋಜನೆ ಯಾರು ಕೈ ಬಿಟ್ಟದ್ದು? ಇವರು ಇಷ್ಟೆಲ್ಲ ನಾವು ಮಾಡಿದ್ರೆ ಹೇಳ್ತಾರಲ್ಲ, ಇವರು ಯಾಕೆ ಅದನ್ನು ಕೈ ಬಿಡಲಿಕ್ಕೆ ಕಾರಣ ಏನು ಅಂತ ಹೇಳಬೇಕಲ್ಲ. ಆಯ್ತಪ್ಪ, ಇವರು ಭಾರಿ ಅಭಿವೃದ್ಧಿ ಮಾಡಿದವರಲ್ಲ. ಒಂದೇ ಒಂದು ನಿವೇಶನ 5 ವರ್ಷದಲ್ಲಿ ಬಡವರಿಗೆ ಒಂದೇ, ನಾನು ಅದನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, 1000 ಎಕರೆಯನ್ನು ಇವರು ದೊಡ್ಡವರಿಗೆ ಶ್ರೀಮಂತರಿಗೆ ಹಂಚಿದ್ದಾರೆ. ಇನ್ನೊಮ್ಮೆ ಮಾತಾಡ್ತೇನೆ ನಾನು. ದುಡ್ಡು ತೆಕ್ಕರು ಅಕ್ರಮ ಸಕ್ರಮ ಸದಸ್ಯರು ಕಮಿಟಿಯವರೆಲ್ಲ ಸೇರಿ ಇಲ್ಲಿಗಲ್ ಗ್ರ್ಯಾಂಟ್ ಮಾಡಿದರೆ ಅದಿನ್ನೊಂದು ದೊಡ್ಡ ವಿಚಾರ ಬರ್ತದೆ. ಅದು ಇವರು ಒಂದೇ ಒಂದು ನಿವೇಶನ 5 ವರ್ಷದಲ್ಲಿ ಕೊಡಲಿಕ್ಕೆ ಇವರಿಗೆ ಯೋಗ್ಯತೆ ಇರಲಿಲ್ಲ. ಇವರಿಗೆ ಕೇವಲ ಒಂದು 3 ಸೆನ್ಸು ಜಾಗ ಕೊಡಲಿಕ್ಕೆ ಯೋಗ್ಯತೆ ಇಲ್ಲದಂಥ ಶಾಸಕರಿದ್ದರೆ ಏನು ಜನಪರವಾಗಿರ್ತಾರೆ ಅಂತ ಯೋಚನೆ ಮಾಡಿ. ಎಷ್ಟು ಸಲ ನಾನು ಹೇಳಿದವ್ರ ಹತ್ರ ಖುದ್ದಾಗಿ ಒಂದು 4,000 ಅರ್ಜಿಗಳಿವೆ ನಗರಸಭೆಯಲ್ಲಿ. ಅದರಲ್ಲಿ ಅರ್ಹ ಯಾರು ನಿವೇಶನ ರೈತರು ಯಾರಿದ್ದಾರೆ ಅವರಿಗೆ ಕೊಡಿ. ನಾನು ಒಂದು ಮಾತು ಕೂಡ ಹೇಳಿದೆ, ನೀವು ಅದರಲ್ಲಿ ನೀವು BJPಯವರಿಗೆ ಕೊಡಿ, ಬಡವರಿಗೆ ಕೊಟ್ಬಿಡಿ, ಬಡವರಿಗೆ ಅದು ಸಿಕ್ಕಲಿ ಅಂತ ಹೇಳಿದೆ. ಆದರೆ ಇವರಿಗೆ ಅದರ ಇಚ್ಛಾಶಕ್ತಿ ಇರಲಿಲ್ಲ. ಏನು ಅಭಿವೃದ್ಧಿ ಮಾಡ್ತಾರೆ, ಏನು ಅಭಿವೃದ್ಧಿ ಅಂತ ಹೇಳಬೇಕಲ್ಲ. ಇವರು ಅಭಿವೃದ್ಧಿ ಮಾಡಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ ನಾನು. ಎಲ್ಲಿ ಬುಳೇರಿಕಟ್ಟೆ ಮೊಗೆರಡಿಯಲ್ಲಿ ಹೋಗಿ ದೊಡ್ಡ ಒಂದು ಸೇತುವೆ ಮಾಡಿದ್ದಾರೆ. ರಸ್ತೆ ಸಂಪರ್ಕ ಇಲ್ಲದಲ್ಲಿ ಕೋಟಿ ಗಟ್ಟಲೆ ಖರ್ಚು ಮಾಡಿ ನೀವು ಮಾಡಿದ್ರಲ್ಲ, ಇವರು ಮಾಡಿದ್ದಾರೆ, ಸುದ್ದಿಯವರು ಮಾಡಿದ್ದಾರೆ. ಇನ್ನೊಂದು ಬೈಲಾಡಿ ಪದರಂಜದಲ್ಲಿ ಮಾಡಿದ್ದಾರೆ. ಕೋಟಿ ಗಟ್ಟಲೆ ಖರ್ಚು ಮಾಡಿ ಸೇತುವೆ ನಿರ್ಮಾಣ ಆಗಿದೆ, ರಸ್ತೆ ಸಂಪರ್ಕನೇ ಇಲ್ಲ. ಯಾರಿಗೆ ಇದು ಅಭಿವೃದ್ಧಿ ಆಗಿದೆ? ಸಣ್ಣ ನೀರಾವರಿ ಇಲಾಖೆಯಿಂದ ಶ್ರೀಮಂತರ ತೋಟಗಳಿಗೆ ತಡೆಗೋಡೆ ರಚನೆ ಮಾಡಲಿಕ್ಕೆ ಖರ್ಚು ಮಾಡಿದ್ದಾರೆ. ಪುತ್ತೂರು ನಗರಸಭೆ ವ್ಯಾಪ್ತಿಯಲ್ಲೇ ಶ್ರೀಮಂತರ ಕನ್ವರ್ಟೆಡ್ ಲ್ಯಾಂಡಿಗೆ ತಡೆಗೋಡೆ ಮಾಡಿದ್ದಾರೆ. ಅದು ಕೃಷಿ ಭೂಮಿಗೆ ತಡೆಗೋಡೆ ಕಟ್ಟುವಂಥ ಕಾರ್ಯಕ್ರಮ. ಕೃಷಿ ಭೂಮಿಯ ಜರಿತ ಭಾಗಕ್ಕೆ ತಡೆಗೋಡೆ ಕಟ್ಟಬೇಕು ಅಂತಿರುವಂಥ ಸಣ್ಣ ನೀರಾವರಿ ಇಲಾಖೆ ಯೋಜನೆಯನ್ನು ಪುತ್ತೂರು ನಗರದಲ್ಲಿ ಶ್ರೀಮಂತರ ಕನ್ವರ್ಟೆಡ್ ಲ್ಯಾಂಡಿನ ಸೈಡಿಗೆ ತಡೆಗೋಡೆ ಕಟ್ಟಿದ್ದಾರೆ. ನಾನು ಅದು ಇಶ್ಯೂ ಮಾಡಲಿಕ್ಕೆ ಹೋಗಲಿಲ್ಲ, ಒಮ್ಮೆ ಹೇಳಿದ್ದಾರೆ. ಇದು ಅಭಿವೃದ್ಧಿ ಕಾಮಗಾರಿಗಳು. ಇಲ್ಲಿ ಸಂಪೆದಲ್ಲಿ ಕೊಲ್ಲಿ ಎಂಬಲ್ಲಿ ಒಂದು 38 ಮನೆಗಳಿವೆ. ಆ ಮನೆಗಳು ದಿನ ಮಳೆಗಾಲಗಳಲ್ಲಿ ಜರಿತದೆ. ಒಂದು ಹೀಗೆ ಸ್ಟೆಪ್ ಯಾರು ಅದು ಅಲ್ಲಿ ಮಳೆಗಾಲದಲ್ಲಿ ಕೂತ್ಕೊಳ್ಳಿಕ್ಕೆ ಅವ್ರು ಭಯ ಪಡ್ತಾ ಇದ್ದಾರೆ. ಅಲ್ಲಿಗೆ ಹೋಗಿ ಶಿಲಾನ್ಯಾಸ 2 ವರ್ಷ ಇವರು ಶಾಸಕರಾಗಿ ಅವಧಿ ಮುಗಿಯುವ 2 ವರ್ಷ ಮೊದಲು ಅವರು ಶಿಲಾನ್ಯಾಸ ಮಾಡಿದ್ದಾರೆ. ಅಲ್ಲಿ ಹೋಗಿ ಭಾಷಣ ಬೇಕಾದ್ರೆ ನಿಮಗೆ ಕೊಡ್ತೇನೆ ನಾನು. 1 ವಾರದಲ್ಲಿ ತಡೆಗೋಡೆ ಮಾಡಿ ಕೊಡ್ತೇನೆ ಅಂತ ಹೇಳಿ ಬಂದವರು ಇವತ್ತವರೆಗೆ ತಡೆಗೋಡೆ ಅಲ್ಲಿ ಮಾಡಲಿಲ್ಲ. ಮೊನ್ನೆ ಅಶೋಕ್ ಕುಮಾರ್ ಅಲ್ಲಿ ಹೋಗಿ ಅಲ್ಲಿಗೆ 50 ಲಕ್ಷ ಆದರೂ ನಾನು ಕೊಡ್ತೇನೆ, ಇಲ್ಲಿ ನೀವು ವಾಸಿಸುವುದು ಹೇಗೆ ಅಂತ ನೋಡಿ ಅದರ ಗಂಭೀರತೆಯನ್ನು ಕಂಡುಕೊಂಡು 50 ಲಕ್ಷ ನಾನು ಹೇಗಾದರೂ ಮಂಜೆ ಮಾಡಿ ಕೊಡ್ತೇನೆ, ಅಂತ ನಾನು ಮಾಡಿ ಕೊಡ್ತೇನೆ ಅಂತಲ್ಲಿ ಭರವಸೆ ನೀಡಿ ಬಂದಿದೆ. ಇದು ಬಡವರು ವಾಸಿಸುವಂಥ 3 ಸೆನ್ಸಲ್ಲಿ ವಾಸಿಸುವಂಥ ಮನೆ ಜರಿತಾ ಇದೆ. ಅಲ್ಲಿಗೆ ಮಾಡಲಿಕ್ಕೆ ಇವರಿಗೆ ಯೋಗ್ಯತೆ ಇರಲಿಲ್ಲ. ಇವರು ಶ್ರೀಮಂತರ ಜರಿಯದ ಭಾಗಕ್ಕೆ ತೋಟದ ರಕ್ಷಣೆ ಬೇಕಾಗಿ ಕೋಟಿ ಗಟ್ಟಲೆ ರೂಪಾಯಿ ಅನುದಾನವನ್ನು ಖರ್ಚು ಮಾಡಿದ್ದಾರೆ.
ತೆಗಿಬೋದು ಇವರೇ, ನಾವು ಎಲ್ಲವೂ ದಾಖಲೆಯನ್ನು ತೆಗೆದು ಇಡ್ಬೋದು. ನಮಗೆ ಆ ಕೆಲಸ ಅಲ್ಲ. ನಮಗೆ ಮುಂದೆ ಅಭಿವೃದ್ಧಿ ಆಗಬೇಕು ಇಷ್ಟೆಲ್ಲ ನಾವು ಮಾಡ್ಕೊಂಡು ಹೋಗುವಂಥದ್ದು. ಹಿಂದಿನ ಕರ್ಮವನ್ನು ಹೇಳಿಕೊಂಡು ಕೂತ್ರೆ ಜನರು ಅದನ್ನು ಒಪ್ಪುವುದಿಲ್ಲ. ಹೇಳಲೇಬೇಕು, ದಾಖಲೆ ಕೊಡಬೇಕು ಅಂತ ಹೇಳಿದ್ರೆ ದಾಖಲೆ ಇಟ್ಟು ನಾನು ಮಾತಾಡ್ತೇನೆ, ಅವನು ಬರಬೇಕು ಯಾವ ಥರದ ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ. ಈ ಥರದ ಅಭಿವೃದ್ಧಿಯಾ? ಯಾಕೆ ಇವರಿಗೆ ಹೊಟ್ಟೆ ನೋವು? ಈಗ ಯಾಕೆ ಜಲಸು ಇವರಿಗೆ? ಮತ್ಸರ ಯಾಕೆ? ಹಿಂದೆ ಶಕ್ತಿ ಮಾಡಿದ ಕಾಮಗಾರಿಯನ್ನು ಇವರು ಉದ್ಧಾರ ಮಾಡುವಾಗ ನಾವೇನೋ ಅಲ್ಲಿ ಬೊಬ್ಬೆಡ್ದಿದ್ದೇವ? ನಾವೇನು ಅದು ದಿನನಿತ್ಯ ಪತ್ರಿಕಾಗೋಷ್ಠಿ ಮಾಡಿ ನಾವು ಟೀಕೆ ಮಾಡಿದ್ದೇವೆ ಅವರನ್ನು? ಮಾಡಲಿ, ಶಾಸಕರು ಮಾಡಲಿ. ಈಗ ಒಂದೆರಡು ಕಾಮಗಾರಿ ಏನೋ ಯಾಕೆ, ಈಗ ಮೊನ್ನೆ ಹೇಳಿದ್ದು ಶಾಂತಿ ಮುಗರಿದ್ದು ಯಾವುದೋ ಒಂದು ನೀವು ಈಗ ಹೇಳಿದ್ರಲ್ಲ, ಆ ಕಾಮಗಾರಿ ಅವರೇ ಮಂಜೂರು ಮಾಡಿದ್ರೆ ಇಟ್ಟುಕೊಳ್ವಾ? ಯಾಕೆ ಪ್ರಾರಂಭ ಆಗಲಿಲ್ಲ? ಮಳೆಗಾಲ ಕಾಲದ್ದು ಸಮಯ ಇತ್ತು, ಶಂಕುಸ್ಥಾಪನೆ ಮಾಡಿದ್ರೆ ತಪ್ಪೇನಿದೆ ಅದರಲ್ಲಿ? ಅಲ್ಲಿಯವರು ಹೇಳಿದ್ದಾರೆ ಇವರು ಮಂಜೂರು ಮಾಡಿದ್ರು ಕೂಡ ಕಾಮಗಾರಿ ಆಗ್ತಾ ಇಲ್ಲ, ಆ ಜನರಿಗೆ ಅಪನಂಬಿಕೆ ಬಂದಿದೆ, ಇವರು ಸುಳ್ಳು ಹೇಳಿದ್ದು ಅಂತೇಳಿ. ಮಂಜೂರು ಮಾಡಿದೇ ಇಲ್ಲ ನಮಗೆ ಗೊತ್ತಿಲ್ಲ, ನೀವು ದಾಖಲೆ ಕೊಡಿ, ಅದು ಬೇರೆ ವಿಚಾರ. ಆದರೆ ಅಲ್ಲಿ ಜನರ ಬೇಡಿಕೆ ಅನ್ನೋ ಅಲ್ಲಿ ಹೋಗಿ ಮಾಡಿದವರು ಮಾಡಬೇಕಿತ್ತು ಇವರು. ಯಾಕೆ ಮೊನ್ನೆ ಶಂಕುಸ್ಥಾಪನೆ ಮಾಡಿ ಬಂದ್ರಲ್ಲ ನಮ್ಮ ಅಶೋಕ್ ಕುಮಾರ್ ರವರು. ಈಗ ಫಿನಿಶ್ ಆಗಿದೆ ಕಾಮಗಾರಿ ಅಲ್ಲ, ಕೆಲವು ಕಾಮಗಾರಿಯಲ್ಲಿ ಫಿನಿಶ್ ಆಗಿದೆ. ಒಂದು 2 ಲಕ್ಷದ ಕಾಮಗಾರಿಯನ್ನು 5 ವರ್ಷದಲ್ಲಿ ಮಾಡಲಿಕ್ಕೆ ಇವರಿಗೆ ಆಗಲಿಲ್ಲ, ಶಂಕುಸ್ಥಾಪನೆ ಮಾಡಿ ಆಗಲಿಲ್ಲ ಅಂತ ಹೇಳಿದರೆ ಇವರು ಎಂಥದ್ದು? ನಾನು ಹೇಳುವಂಥದ್ದು, ಇವರು ಇದನ್ನೆಲ್ಲ ಕೆದಕಲಿಕ್ಕೆ ಬೇಕಾಗಿ ಅವರು ಈ ವಿಷಯನ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ಇವತ್ತು ನಾವೇ ನಮ್ಮ ಶಾಸಕರು ಏನೆಲ್ಲ ಅಭಿವೃದ್ಧಿ ಮಾಡ್ತಿದ್ದಾರೆ ಅಂತೇಳಿ ಪಟ್ಟಿ ಮಾಡಿ ನೋಡುವ. KMF ಎಂಬುದು ಜಿಲ್ಲೆಯಲ್ಲಿರುವಂಥದ್ದು, ಮಂಗಳೂರಿನಲ್ಲಿರುವಂಥದ್ದು. ಇಡೀ ಜಿಲ್ಲೆಯ ಒಂದು ಅಸ್ಮಿತೆ ಅದು. ಇಡೀ ಬಾಡಿಗೆ ಒಂದು ಲೀಸ್ ಜಾಗದಲ್ಲಿದೆ. ಅವರನ್ನು ಅಲ್ಲಿ ಮನವೊಲಿಸಿ ಈ ನಮ್ಮ ಸುಳ್ಯ, ಬೆಳ್ತಂಗಡಿ, ಪುತ್ತೂರಿನವರಿಗೆ ಅನುಕೂಲ ಆಗಲಿ ಅಂತೇಳಿ ಇಡೀ KMFನನ್ನು ಪುತ್ತೂರಿಗೆ ತರುವಂಥ ಕೆಲಸದಲ್ಲಿ ಯಶಸ್ವಿಯಾಗಿದ್ದಾರೆ. ಇವತ್ತು 10-15 ಎಕರೆ ಜಾಗವನ್ನು ಅಲ್ಲಿ ಸರ್ಕಾರದ ಮಂಜೂರು ಮಾಡುವಂಥ ಕೆಲಸ ಮಾಡಿದ್ದಾರೆ. ಇನ್ನು ಪ್ರಾರಂಭ ಆಗ್ತದೆ. KMF ಬಂದರೆ ಏನು ಅಂತ ತಿಳ್ಕೊಳ್ಬೋದು. KMF ಅಂದರೆ 1,000-2,000 ಜನರಿಗೆ ಉದ್ಯೋಗ ಅವಕಾಶ ಆಗ್ತದೆ. ಇಲ್ಲಿ ಜನರಿಗೆ ಹಾಲು ಕೊಂಡೋಗಿ ಕೊಡುವುದು ನೋಡಿ, ಇಲ್ಲಿಂದ ಮಂಗಳೂರಿಗೆ ಹೋಗಬೇಕು, ಮಂಗಳೂರಿಂದ ವಾಪಸ್ಸು ವಿತರಣೆ ಆಗಬೇಕು. KMFಲ್ಲಿ ಏನೆಲ್ಲ ಪ್ರಾಡಕ್ಟ್ ಉತ್ಪತ್ತಿ ಆಗ್ತದೆ ಅದೆಲ್ಲ ನಮ್ಮ ಪುತ್ತೂರಿನ ಜನರಿಗೆ ಅನುಕೂಲ ಆಗ್ತದೆ. ಇವತ್ತು KMF ತರುವಂಥ ಕೆಲಸದಲ್ಲಿ ಶಾಸಕರು 6 ತಿಂಗಳಲ್ಲಿ ಯಶಸ್ವಿಯಾಗಿದ್ದಾರೆ. ಮೆಡಿಕಲ್ ಕಾಲೇಜ್, ಪಶುವೈದ್ಯಕೀಯ ಕಾಲೇಜ್ ಬಾಕಿ ಇತ್ತಲ್ಲ ಅಲ್ಲಿ, ಸಿದ್ದಿಕ್ ನೀರಜ್, ನನ್ನ ಊರದು ಅಲ್ವಾ ನೀರಜ್ ಅವರೇ? ಯಾಕೆ ಅನುದಾನ ಅವ್ರಿಗೆ ಬಿಡುಗಡೆ ಮಾಡಿಲ್ಲ? ಇವರು ಹೋಗಿ ಪ್ರಯತ್ನ ಪಟ್ಟು, ಇವರ ಕ್ಷೇತ್ರ ಅಲ್ಲ, ಆ ಒಂದು ಪಶುವೈದ್ಯಕೀಯ ಕಾಲೇಜ್ ಬಂದರೆ ಇಡೀ ಪುತ್ತೂರಿನ ಅಭಿವೃದ್ಧಿಗೆ ಪೂರಕ ಆಗ್ತದೆ ಅಂತೇಳಿ ಇವತ್ತು ಆ ಪಶುವೈದ್ಯಕೀಯ ಕಾಲೇಜ್ ಪ್ರಾರಂಭ ಆಗೋ ರೀತಿಯಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಇನ್ನಿತರದಕ್ಕೆ ಕೋಟಿಗಟ್ಟಲೆ ಅನುದಾನವನ್ನು ಮಂಜೂರು ಮಾಡಿದ್ದಾರೆ. ಇವಲ್ಲಿ ಎನಿಮಲ್ ಹಬ್ ಮಾಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಖಾಸಗಿಯ ಸಹಭಾಗಿತ್ವದಲ್ಲಿ. ಅದರಲ್ಲಿ ಸಾವಿರ ಜನರಿಗೆ ಉದ್ಯೋಗ ಅವಕಾಶ ಆಗಿದೆ, ಆಗುವಂಥ ಸಂಭವ ಇದೆ. ಮೆಡಿಕಲ್ ಕಾಲೇಜಿಗೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಇವರೇನು ಮಾಡಿದ್ದಾರೆ? ಶಕ್ತವಕ್ಕ 40 ಎಕರೆ ಜಾಗ ಮೀಸಲಿಟ್ಟದಕ್ಕೆ 5 ವರ್ಷದಲ್ಲಿ ಚಕ್ಕರ್ ಎತ್ತಿದ್ದಾರೆ. ಇವರು ಮಾಡ್ಬೋಯ್ತಲ್ಲ, ಇವರಿಗೆ ಮೆಡಿಕಲ್ ಕಾಲೇಜ್ ಅಂತ ತರಬೋದಿತ್ತಲ್ಲ, ಇವರಿಗೆ ತರಲಿಕ್ಕೆ ಆಗಲಿಲ್ಲ. ಪ್ರಯತ್ನ ಮಾಡ್ತಾರೆ, ತರ್ತೇವೆ ಅಂತೇಳಿ ಗಂಟಾ ವರ್ಷ ಹೋಗಿ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಅವತ್ತೊಮ್ಮೆ ಹೇಳಿದ್ರೆ ನೀವೆಲ್ಲ ನಂತರ ನನ್ನ ಮೇಲೆ ಮುಗಿಬಿದ್ರಿ. ಅದು ಡಿಗ್ರಿ ಕಾಲೇಜು, ಜೂನಿಯರ್ ಕಾಲೇಜ್ ತರುವುದಲ್ಲ, ಮೆಡಿಕಲ್ ಕಾಲೇಜ್ ಅದಕ್ಕೆ ಬೇಕಾದಂಥ ಕಾರ್ಯಕ್ರಮ ಇದೆ ಅಂತೇಳಿ. ಅಷ್ಟು ಸುಲಭ ತರಲಿಕ್ಕೆ ಆಗೋದಿಲ್ಲ. ಆದರೂ ಪ್ರಯತ್ನ ಮಾಡ್ತಾರೆ, ಪ್ರಯತ್ನ ಪಟ್ಟು ಅವರ ಮನವೊಲಿಸುವಂಥ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಬೇರೆ ಬೇರೆ ರೀತಿಯ ತಾಂತ್ರಿಕ ಏನೆಲ್ಲ ಇದೆ ಅದನ್ನೆಲ್ಲ ಮಾಡುವಂಥ ಕೆಲಸವನ್ನು ಪ್ರಯತ್ನ ಮಾಡ್ತಾರೆ. ವಾರದಲ್ಲಿ 3 ದಿವಸ ಬೆಂಗಳೂರು ಇರುವುದವರು. ಯಾಕೆ? ಜನರ ಕೆಲಸ ಮಾಡಲಿಕ್ಕೆ ಬೇಕಾಗಿ. ಬಳಿಕ ಇವರು ಒಂದು ಸೆನ್ಸು ಕೊಡಲಿಕ್ಕೆ, ಜಾಗ ಕೊಡಲಿಕ್ಕೆ ಇವರಿಗೆ ಯೋಗ್ಯತೆ ಇರಲಿಲ್ಲ, ಯೋಗನೂ ಇರಲಿಲ್ಲ. 600 ಜನರಿಗೆ ಸ್ವಂತ ಖರ್ಚಲ್ಲಿ ಇವತ್ತು ಮನೆ ಕಟ್ಟಿಕೊಡುವಂಥ ನಿವೇಶನ ಮತ್ತು ಉಚಿತವಾಗಿ ಮನೆ ಕಟ್ಟುವಂಥ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದಲ್ಲಿ ಯಾವ ಶಾಸಕರು ಮಾಡಿರಲಿಕ್ಕಿಲ್ಲ, ಮಾಡಿದರೆ ಪ್ರಾರಂಭ ಆಗಿದೆ ಕೆಲಸ. ನಾವು ಕರ್ನಾಟಕ ದೇಶಕ್ಕೆ ಹೋಗೋದು ಬೇಡ, ಕರ್ನಾಟಕದಲ್ಲಿ ಮಾತಾಡೋದು. ಕರ್ನಾಟಕದಲ್ಲಿ ಯಾವುದಾದ್ರು ಒಂದು MLA ಕ್ಷೇತ್ರ ಕಾಂಗ್ರೆಸ್ ಇರಲಿ, BJP ಇರಲಿ, ದಳ ಇರಲಿ, 600 ಜನರಿಗೆ, ಬಡವರಿಗೆ, ಕಡು ಬಡವರಿಗೆ ಇವತ್ತು ಉಚಿತವಾದಂಥ ನಿವೇಶನ, ಉಚಿತವಾಗಿ ಮನೆ ಕಟ್ಟಿ ಕೊಡುವಂಥ ಒಂದು ಕಾರ್ಯಕ್ರಮ ಹಾಕಿದೆ. ಅದು ಅಶೋಕ್ ಕುಮಾರ್ ಅಂತ ಹೇಳುವಂಥ ವಿಚಾರ. ಇವತ್ತು ಅವರ ಜನಪ್ರಿಯತೆಯನ್ನು ನೋಡಿ ಅವರಿಗೆ ಮತ್ಸರ ಪಡೋದಲ್ಲ, ಅದು ಕೆಲಸಗಾರಿಗಳ ಅಭಿವೃದ್ಧಿ ಕೆಲಸಗಳಿಗೆ ಇದು ಪ್ರೋತ್ಸಾಹ ಮಾಡಬೇಕು, ಕೊಡಬೇಕು. ಅವ್ರು ಏನು ಹೇಳ್ತಾ ಇದ್ದಾರೆ? ಯಾವುದೇ ರಾಜಕೀಯ ಬೇಡ, ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ನೀವು ಬಂದರೆ BJP ಕಾಂಗ್ರೆಸ್ ಹೇಳ್ಬೇಡಿ, ಅಭಿವೃದ್ಧಿ ಆಗಬೇಕು, ಎಲ್ಲರ ಜನರ ಕೆಲಸ ಮಾಡಬೇಕು, ಎಲ್ಲರಿಗೆ ಸಹಾಯ ಮಾಡಬೇಕು. 94cc ಎಷ್ಟು ಕಡತ ಬಾಕಿ ಉಂಟನ್ನ? ಹಣ ಕೊಡೋದ ಕೆಲಸ ಮಾಡ್ತಿದ್ರಾ? ಈಗ ಭಯಪಟ್ಟು ಎಲ್ಲ 94cc ಕಡತಗಳಲ್ಲಿ ಪುಟ್ಟಪ್ಪಾಗಿ ಇವತ್ತು ಹಕ್ಕುಪತ್ರ ಹೊಡೆದ ಕೆಲಸ ಆಗ್ತಾ ಇಲ್ವಾ? ಆಕ್ರ ಸಕ್ರಮದಲ್ಲಿ ಎಲ್ಲ ಹಣ ತೆಕ್ಕೊಂಡು ಇವರು ಎಲ್ಲ ಅದು ಡೀಲಿಂಗ್ ಆಗ್ತಾಯಿತ್ತು, ಎಕರೆಗೆ 2 ಲಕ್ಷದವರೆಗೆ. ನೋಡ, ಒಬ್ಬ ಅಧಿಕಾರಿ ಹಣ ತೆಕ್ಕೊಳ್ಳಿಕ್ಕೆ ಇವತ್ತು ಮುಂದಾಗಲಿ ಅವ ಹಣ ತೆಕ್ಕೊಳ್ಳಿ. ಆ ರೀತಿಯ ವಾತಾವರಣ
ಸೃಷ್ಟಿ ಮಾಡಿ ಇವತ್ತು ಒಳ್ಳೆ ರೀತಿಯ ಅಭಿವೃದ್ಧಿಯ ಪರ್ವ ಪ್ರಾರಂಭ ಆಗಿದೆ ಪುತ್ತೂರಲ್ಲಿ. ಅದನ್ನು ಕಂಡು ಮತ್ಸರದಲ್ಲಿ ಇವತ್ತು ಟೀಕೆ ಮಾಡೋದು ಅಂತ ಹೇಳಿದರೆ ಅದಕ್ಕೆ ಅರ್ಥ ಇದೆಯಾ? ಇವ್ರು ಮಾಡಬೇಕಿತ್ತಲ್ಲ, ಇದು 5 ವರ್ಷ ಕಾಲಾವಕಾಶ ಇತ್ತಲ್ಲ ಇವರಿಗೆ. ಇವರೇನು ಮಾಡಿದ್ದು? ಬೂತ್ ಅಧ್ಯಕ್ಷರ ಮನೆಗೆ ಬೋರ್ಡ್ ಹಾಕಲಿಕ್ಕೆ ಮಾತ್ರ ಓದ್ದು. ನಾವು ಬೂತ್ ಅಧ್ಯಕ್ಷರ ಎಲ್ಲಿ ಆ ಬೂತ್ನಲ್ಲಿ ಏನು ಕಾಮಗಾರಿ ಮಾಡಿ ಅದನ್ನು ಮಾಡಿಕೊಂಡು ಹೋಗ್ತಿದ್ದೇವೆ ನಾವು. ಆ ಬೂತ್ನಲ್ಲಿ ಯಾವುದು ಜನರ ಕೆಲಸ ಆಗ್ತಾ ಇದೆ ಅದು BJP ಕಾಂಗ್ರೆಸ್ ನೋಡಬಾರ್ದು. ನೀವು ಜನರ ಸಮಸ್ಯೆಯನ್ನು ಹೇಳಿ ಅದನ್ನು ಮಾಡಲಿಕ್ಕೆ ಇವತ್ತು ಕಾಂಗ್ರೆಸ್ ಶಾಸಕರು ಮಾಡ್ತಾ ಇದ್ದಾರೆ. ಇದು 1,000 ಕೋಟಿ ಗ್ರಾಮೀಣ ಪ್ರದೇಶದ ಎಲ್ಲ ಗ್ರಾಮಗಳಲ್ಲಿ ಶುದ್ಧವಾದ ಕುಡಿಯುವ ನೀರಿನ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಇವತ್ತು ಕಾರ್ಯಕ್ರಮ ಹಾಕಿದೆ. ಇದೆಲ್ಲ ಅನುಷ್ಠಾನ ಆಗ್ತದೆ, ಪ್ರಾರಂಭದಲ್ಲಿ ಪ್ರಥಮ ಹಂತದಲ್ಲಿ ಆಗ್ತಾ ಇದೆ. ಯಾಕೆ ಇವರು ಮಾಡಿಲ್ಲ ಅಂತ ಹೇಳೋದು? ಯಾರೋ ಮಾಡಿದ ಕಾಮಗಾರಿ, ಯಾರೋ ತಂದ ಅನುದಾನವನ್ನು ಇವರು ಮಾಡಿದ್ದಾರೆ. ಏನೆಲ್ಲ ಮಾಡಿದ್ದಾರೆ ಅಂತ ಬೇಕಾದ್ರೆ ನಾನು ಹೇಳುವ. ಯಾರೋ ಮನುಷ್ಯರಿಲ್ಲದಲ್ಲಿ ಯಾರದೋ ಲೇಔಟ್ಗೆ ಬೇಕಾಗಿ ಪಾರ್ಕ್ ಮಾಡಿದ್ದಾರೆ. ಇನ್ನು ಕೆಲವು ಕಾಮಗಾರಿಗಳಿವೆ, ಅದನ್ನು ನಾನು ಕೆದಕಲಿಕ್ಕೆ ಹೋಗುವುದಿಲ್ಲ. ಅದೇ ಕೆಲಸ ಆಗ್ತದೆ, ನಮಗೆ ಮಾಡಲಿಕ್ಕೆ ಹೋದರೆ ಇವರು ಬಾಯಿ ತೆರಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಕಾಮಗಾರಿ ಇದೆ. ಯಾವ ಥರ ಕಾಮಗಾರಿ ಆಗ್ತಾಯಿದೆ, ಯಾವ ಥರದ ಕಾಂಟ್ರಾಕ್ಟರ್ ಹತ್ರ ಸೆಟ್ಟಿಂಗ್ ಆಗ್ತಾಯಿತ್ತು, ಪರ್ಸೆಂಟೇಜ್ ಏನು ನಡೀತಾಯಿತ್ತು ನೋಡ. ಇವತ್ತು ಕಾಂಟ್ರಾಕ್ಟ್ನವ ನೋಡ ಹೇಳಿ, ನನ್ನಿಂದ ಯಾರಾದರೂ ಹಣ ಕೇಳಿದ್ದಾರೆ ಅಂತ ಹೇಳಿ. ಈ ರೀತಿಯ ಕಾಮಗಾರಿ ಕೆಲಸ ಕಾರ್ಯ ಮಾಡುವಾಗ ಒಬ್ಬ ಜನಪರವಾಗಿ ಇರುವಂಥ ಮನಸ್ಥಿತಿದ್ದಂಥ ಮಾಜಿ ಶಾಸಕರು BJPಯವರು ಇವತ್ತು ಅಶೋಕ್ ಕುಮಾರ್ ಅವರ ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗೆ ಇವತ್ತು ಸಹಕಾರ ಮಾಡಬೇಕು, ಕೈ ಜೋಡಿಸಬೇಕು. ಅದನ್ನೇ ಬಿಟ್ಟು ಆ ಸಿಕ್ಕ ಶಕ್ತಿ ಕೇಂದ್ರ ಕೆಲವರ ಹೆಸರೇ ಗೊತ್ತಿಲ್ಲ, ಬುಕ್ಕ ನೋಡಿದ್ದು ನಾವು ಮೊನ್ನೆ. ಅವರ ಹೆಸರಲ್ಲಿ ಪತ್ರಿಕಾಗೋಷ್ಠಿ ಮಾಡಿಸೋದು, ಹೇಳೋದು, ಹೀಯಾಳಿಸೋದು ಅಂತೇಳಿ ಏನು ಅವಮಾನಿಸಿದ್ದಾರೆ. ನೀವು ಇಡೀ ಪತ್ರಿಕಾಗೋಷ್ಠಿ ತೆಗೆದು ನೋಡಿ, ಅಶೋಕ್ ಕುಮಾರ್ ಯಾರಾದರೂ ಮಾಜಿ ಶಾಸಕರ ಹೆಸರಲ್ಲಿ ಅವಮಾನ ಪಡುವಂಥ ಒಂದು ಕೆಲಸವನ್ನು ಕನ್ನಡ ಮಾಡಿದ್ದಾರೆ. ಇವರು ಮಾಡಿದ್ದಾರೆ. ಇವರು ನೇರವಾಗಿ ಟಾರ್ಗೆಟ್ ಮಾಡಿದ್ದಾರೆ. ಟಾರ್ಗೆಟ್ ನಮಗೆ ಮಾಡ್ಬೋದು ಇವ್ರದ್ದು. ಇವರನ್ನು ವ್ಯಕ್ತಿ ಟಾರ್ಗೆಟ್ ಮಾಡಲಿಕ್ಕೆ ಇರುವುದು ನಮ್ಮದ್ರಿಲ್ಲ, ಯಾರ್ದು ನಮ್ಮ ಶಾಸಕರದಿಲ್ಲ, ನಮ್ಮ ಪಕ್ಷದ ನಾಯಕರುಗಳದಿಲ್ಲ. ದಾಖಲೆ ಇರೋದು ಇವ್ರದ್ದು. ದಾಖಲೆ ಬಿಡುಗಡೆ ಮಾಡಿದ್ದು ಇವರೇ, ನಾವಲ್ಲ. ಕಾಂಗ್ರೆಸ್ನವರು ಅಂಥ ಕೆಟ್ಟ ಕೆಲಸಗಳಿಗೆ ಹೋಗೋದು, ರಾಜಕಾರಣ ಮಾಡಲಿಕ್ಕೆ ಹೋಗೋದಿಲ್ಲ. ಮಾಡಲಿಕ್ಕೆ ದಿನನಿತ್ಯ ಮಾಡಬೇಕಿದ್ರೆ ಇವರ ಹಣೆ ಬರ ಹೇಳಬೇಕಿದ್ರೆ ದಯವಿಟ್ಟು ನಾನು ಈ ವೇದಿಕೆಯಿಂದ ಅವರನ್ನು ಮನವಿ ಮಾಡ್ತಾ ಇದ್ದೇನೆ. ನೀವು ಅಭಿವೃದ್ಧಿ ಕೆಲಸ ಸಹಕಾರ ಮಾಡಿ. ಎಲ್ಲ ತಪ್ಪಾದ ಟೀಕೆ ಮಾಡಿ, ಒಂದು ಕ್ರಿಯಾಶೀಲವಾದಂಥ ವಿರೋಧ ಪಕ್ಷ ಬೇಕು ನಮಗೆ. ಟೀಕೆ ಮಾಡಿ, ರಚನಾತ್ಮಕವಾದಂಥ ವಿರೋಧ ಪಕ್ಷ ಕೆಲಸ ಮಾಡಿ. ಸುಮ್ಮನೆ ಮತ್ಸರದಲ್ಲಿ ಜಲಸಿನಲ್ಲಿ ಮತ್ಸರದಲ್ಲಿ ಹೊಟ್ಟೆ ಕಿಚ್ಚಿನಲ್ಲಿ ಮಾತಾಡಬೇಡಿ ಅಂತ ಹೇಳುವಂಥ ವಿಚಾರವನ್ನು ನಾನು ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲೇ ಸ್ಟಕ್ ಆಗಿತ್ತು, ಯಾವುದೇ ಇಂಪ್ಲಿಮೆಂಟ್ ಆಗ್ತಿರಲಿಲ್ಲ. ಈಗ ಕಟ್ಟಡ ಆಗಿದೆ. ಅದಕ್ಕೆ ಇವರು ಹೋಗಿ ಮುಖ್ಯಮಂತ್ರಿ ಹೇಳ್ಕೊಂಡು ಎಷ್ಟೋ ಕೋಟಿಯನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಇನ್ನು 1-2 ವರ್ಷದಲ್ಲಿ ಪಶುವೈದ್ಯಕೀಯ ಕಾಲೇಜ್ ಪ್ರಾರಂಭವಾಗೋ ರೀತಿಯಲ್ಲಿ ನಾನು ಹೋಗಿ ನೋಡಲಿಲ್ಲ. ಶಾಸಕರು ಹೇಳಿದ್ದನ್ನು ನಿಮ್ಮ ಹತ್ರ ಹೇಳೋದು. ಒಂದು ನಾನು ಹೇಳ್ತೇನೆ, ಶಾಸಕರು ಸುಳ್ಳು ಹೇಳುವುದಿಲ್ಲ. ನಾನು ಅವತ್ತೂ ಹೇಳಿದ್ದೇನೆ, ಸುಳ್ಳು ಹೇಳಿಕೊಂಡು ಹೋಗುವುದಿಲ್ಲ. ಅವರು ಹೇಳಿದ್ದನ್ನೇ ಮಾಡ್ತಾರೆ, ಮಾಡಿದ್ದನ್ನೇ ಹೇಳ್ತಾರೆ, ಮಾಡುವುದನ್ನೇ ಹೇಳ್ತಾರೆ. ಅಲ್ಲ, ಅದೆಲ್ಲ ದಾಖಲೆ. ಈಗ ನಾವು ಫೋಟೋ ಇಟ್ಟುಕೊಂಡು ಮಾಡಲಿಕ್ಕಾಗೋದಿಲ್ಲ. ನೀವು ಇನ್ನೊಮ್ಮೆ ಶಾಸಕರು ಸಿಗ್ತಾರಲ್ಲ, ಆಗಿತ್ತು. ಶಾಸಕರು ಸಿಗ್ತಾರೆ, ಕೇಳಿ ಶಾಸಕರ ಹತ್ರ ಎಲ್ಲ ಅಂಕಿಅಂಶ ಇಟ್ಟುಕೊಂಡು. ನಾವು ನಿನ್ನೆ ನೋಡಿ, ಇವತ್ತು ಪೇಪರ್ ನೋಡಿ ತಾರತಮ್ಯ ಕೊಡುವಂತ ಮಾಡಿದ್ದು ಮಾಡ್ತಾರೆ. ನಾಡ್ದು ಓಪನ್ ಆಗೋ ಗೊತ್ತಾಗ್ತಲ್ಲ, ನೀವು ಉದ್ಘಾಟನೆ ಆಗುವಾಗ ಅಲ್ವಾ? ಅದನ್ನು ನೀವು ಎಲ್ಲರಲ್ಲಿ ಕೇಳ್ತೀರಾ, ಎಲ್ಲ ಅಂಕಿಅಂಶವನ್ನು ಕೇಳ್ತೀರಾ. ಆದರೆ ಇನ್ನೊಮ್ಮೆ ಅಂಕಿಅಂಶ ಇಟ್ಟುಕೊಂಡು ಬರ್ತೇವೆ ನಿಮ್ಮ ಹತ್ರ ನಾವು. ಎಲ್ಲವೂ ಡೀಟೇಲ್ ಮಾಜಿ ಶಾಸಕರಿಗೆ ಹೇಳ್ತಾ ಇದ್ದಾರಲ್ಲ, ಅವರು ಶಂಕುಸ್ಥಾಪನೆ ಮಾಡಿ ಪೂರ್ತಿಯಾದ ಕಾಮಗಾರಿದ್ದು ಬಿಲ್ ಆಗಿ ಇನ್ನೂ ಅವರಿಗೆ ಪೇಮೆಂಟ್ ಆಗಲಿಲ್ಲ ಗುತ್ತಿಗೆದಾರರಿಗೆ. ನಿಮಗೆ ಗುತ್ತಿಗೆದಾರ ಸಂಘದವರ ಹತ್ರನೇ ಕೇಳ್ಬೋದು. PWD ಡಿಪಾರ್ಟ್ಮೆಂಟಲ್ಲಿ 2020 ನಂತರದ ಎಲ್ಲ ಬಿಲ್ ಪೆಂಡಿಂಗ್ ಇದೆ, 370 ಕೋಟಿ. ಇನ್ನು ಯಾರು ಕವರ್ ಮಾಡಬೇಕು? ನಮ್ಮ ಸರ್ಕಾರ ಮಾಡಬೇಕು. 750 ಕೋಟಿಗಿಂತಲೂ ಮಿಗಿಲಾಗಿ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಪೆಂಡಿಂಗ್ ಇದೆ ಬಿಲ್. ಅದರ ಬಗ್ಗೆ ಕೂಡ ಮಾಜಿ ಶಾಸಕರು ಮಾತಾಡಲಿ. ಅವರು ಶಂಕುಸ್ಥಾಪನೆ ಮಾಡಿ ಕೆಲಸ ಮಾಡಿಸಿ ಹೋಗಿದ್ದಾರೆ, ಅಲೆದಾಡ್ತಾ ಇರೋದು ಗುತ್ತಿಗೆದಾರರು. ನೀವು ಗುತ್ತಿಗೆದಾರರ ಹತ್ರ ಸ್ವಲ್ಪ ಕೇಳಿ, ಅವರ ಕಷ್ಟವನ್ನು ಕೂಡ ಅವರು ಮಾತಾಡಲಿ. ನಮ್ಮ ಶಾಸಕರು ಈಗ ಬಂದು ಒಳ್ಳೆಯ ರೀತಿಯ ಕಾರ್ಯಕ್ರಮಗಳನ್ನು ಮಾಡುವಾಗ ಅಲ್ಲ, ನಿಜವಾಗಿ ನಾನು ಒಬ್ಬ ಗುತ್ತಿಗೆದಾರರಾಗಿದ್ದ ಕಾರಣ ಹೇಳುದು, ನಂಗೆ ಗೊತ್ತುಂಟು ಅವರ ನೋವು. ಅದರ ಬಗ್ಗೆ ಅವರು ಒಂದು ಕಾಳಜಿ ವಹಿಸಿ ಅದನ್ನಾದ್ರೂ ಫಾಲೋ ಅಪ್ ಮಾಡಲಿ. ನಮ್ಮ ಶಾಸಕರ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾರೆ ಬದ್ದು.
ಅದನ್ನು ಮಾಡಿ ಪುಣ್ಯ ಕಟ್ಕೊಂಡು ಅಲ್ಲ ಒಂದು ರಿಯಾಜ್ ಅಲ್ಲ ಹೋಗುದು ಬೇಡ. ಇಲ್ಲಿ ಹಳೆ ಪುರಸಭಾ ಕಟ್ಟಡವನ್ನು ಕೆಡವಿ 13 ಕೋಟಿ ರೂಪಾಯಿ ಹೊಸ ಸುಸಜ್ಜಿತವಾದ ನಗರಸಭಾ ಕಟ್ಟಡವನ್ನು ರಚನೆ ಮಾಡಿದ ದೊಡ್ಡ ಭರ್ಜರಿ ಶಂಕುಸ್ಥಾಪನೆ ಮಾಡಿದ್ರಲ್ಲ, ಏನಾಯಿತು ಅದನ್ನು ಕೇಳಿ. ಅವರು ಯಾರು ಅಡ್ಡಿ ಬಂದ್ರಾ? ಮಲಗಿದ್ದಾನೆ ಹೋಗಿ ಮಾಡಬೇಡಿ ಅಂತೇಳಿ. ಅಲ್ಲಿ ಸಂತೆ ಮಾರುಕಟ್ಟೆ ಆಗುವುದನ್ನು ಇಲ್ಲಿ ಸಂತೆ ಅಂತಂತೇಳಿ ಬೊಬ್ಬೆ ಹೊಡೆದು ಇಶ್ಯೂ ಮಾಡಿದವರು ಸಂತೆ ಮಾರುಕಟ್ಟೆ ಮಾಡಬೇಕು, ಸಂತೆ ಮಾರ್ಕೆಟ್ ಮಾಡಬೇಕು ಅಂತ ನಾವು ಇಟ್ಟ ಅನುದಾನವನ್ನು ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತೇಳಿ ಬದಲಿಸಿ 13 ಕೋಟಿ ಕೊಡ್ತೇವೆ ಅಂತೇಳಿ ಮಂತ್ರಿಗಳು ತರಿಸಿ ಇಲ್ಲಿ ಶಂಕುಸ್ಥಾಪನೆ ಮಾಡಿ ನಾಚಿಕೆ ಆಗುವುದಿಲ್ಲ ಇವರಿಗೆ? ಯಾಕೆ ಮಾಡಿಲ್ಲ ಅಂತ ಉತ್ತರ ಕೊಡಬೇಕಲ್ಲ ಅವರು. ನೀವು ಹೋಗಿದ್ರಲ್ಲ ಅಲ್ಲಿಗೆ ಆ ಕಾರ್ಯಕ್ರಮಕ್ಕೆ, ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ, ಹೇಳಲಿಕ್ಕೆ ಅದು ತುಂಬ ಉಂಟು ಸ್ವಾಮಿ. ಅದು ನೀವು ಒಂದು ದಿವಸ ಇಡೀ ಪತ್ರಿಕಾಗೋಷ್ಠಿ ಮಾಡಬೇಕಾಗ್ತದೆ. ಏನು ಹೇಳಿದ್ದಾರೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ? ಏನು ಹೇಳಿದ್ದಾರೆ ಅವರು? ಅಲ್ಲಿ ಮಳೆಗಾಲ ಅಂತೇಳಿ ಬಾಕಿ ಆಗಿತ್ತು, ಕಾಮಗಾರಿ ಪ್ರಾರಂಭ ಆಗಿಲ್ಲ. ಯಾವುದು ಆಗಿರ್ಬೋದು, ಆಗದೆ ಅವರು ಮಾಡೋದಿಲ್ಲ. ಇವರು ಅಶೋಕ್ ಕುಮಾರ್ ಹಣ ಬಿಡುಗಡೆ ಆಗದೆ ಕನ್ಫರ್ಮ್ ಮಾಡದೆ ಯಾವುದಕ್ಕೆ ಹೋಗುದಿಲ್ಲ. ಯಾವುದು ಆಗಿರಲಿಲ್ಲ ಯಾವುದು ಇಲ್ಲ, ನನಗೆ ಗೊತ್ತಿಲ್ಲ. ಗ್ರಾಮ ಯಾವುದೋ ಅನುದಾನ ಆಗಿರ್ಬೋದು, ಪ್ರಸ್ತಾವ ನೋಡಿ ನಮಗೂ ಮಾಡ್ಬೋದು. MLA ಆಗಿ ಒಂದು ಚುನಾವಣೆ ಬರುವಾಗ ಒಂದು ಲಿಸ್ಟ್ ಮಾಡಿ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.